ಗಾಣಿಗ ಸಮುದಾಯ ಸೇವಾ ಸಂಘ ಮಂಗಳೂರಿದರ ರಜತ ಮಹೋತ್ಸವ ಅಭಿನಂದನಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವು ನಗರದ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಶಾಸಕ ವೇದವ್ಯಾಸ್ ಕಾಮತ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಮುದಾಯದ ಉನ್ನತಿಯ ದೃಢ ಸಂಕಲ್ಪದೊಂದಿಗೆ ಸಮುದಾಯ ಸಂಘಟನೆಗಳು ಮುನ್ನಡೆದಾಗ ಸಾರ್ಥಕತೆಯನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ನಾನು ಬೆನ್ನು ತಟ್ಟಿ ಹೇಳಬೇಕು, ನನ್ನಂಥ ಶಾಸಕರನ್ನು ಆಯ್ಕೆ ಮಾಡುವಂಥ ದೃಷ್ಟಿಯಲ್ಲಿ ಗಾಣಿಗ ಸಮುದಾಯದ ಬಹಳ ದೊಡ್ಡ ಕೊಡುಗೆ ಇದೆ. ತಮ್ಮ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಮಾತ್ರವಲ್ಲದೆ ಈ ಮಣ್ಣನ್ನು ಪ್ರೀತಿಸುವಂಥದ್ದು, ಒಂದು ದೇಶಭಕ್ತ ನಾಗರಿಕನ ವ್ಯವಸ್ಥೆಯಲ್ಲಿ ಬಂದಂಥ ಸಮುದಾಯ. ಹಾಗಾಗಿ ಆ ವ್ಯವಸ್ಥೆಯ ಚಿಂತನೆ ಇರುವಂಥ ವ್ಯವಸ್ಥೆಯೊಂದಿಗೆ ನನ್ನಂಥ ಕಾರ್ಯಕರ್ತರನ್ನು ಕೂಡ ವ್ಯವಸ್ಥಿತವಾಗಿ ಗೆಲ್ಲಿಸುವಂಥ ದೃಷ್ಟಿಯಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಸಮಾಜ. ಹಾಗಾಗಿ ನಿಮ್ಮ ಕೊಡುಗೆಗಳು ನಿರಂತರವಾಗಿ ಬರಲಿ, ಹೆಚ್ಚಿನ ಕೆಲಸ ಕಾರ್ಯಗಳಾಗಲಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆ ರಾಮಮುಗ್ರೋಡಿ ಅವರು ಮಾತನಾಡಿ, ಗಾಣಿಗ ಸಮುದಾಯ ಸೇವಾ ಸಂಘ ಸಮುದಾಯದ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರೈಸಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಎಂದು ಹೇಳಿದರು. ವಿವಿಧತೆಯಲ್ಲಿ ಏಕತೆಯನ್ನು ಸಾರಿರುವಂಥ ನಮ್ಮ ಈ ಭರತಖಂಡದಲ್ಲಿ ಸಾವಿರಾರು ಜಾತಿಗಳಲ್ಲಿ ಉಪಜಾತಿಗಳು, ಅಂಥ ಜಾತಿಗಳಲ್ಲಿ ಗಾಣಿಗ ಸಮುದಾಯ ಕೂಡ ಒಂದು. ಇದು ವಿವಿಧ ಪ್ರದೇಶಗಳಲ್ಲಿ ಗಾಣಿಗರು ವಿವಿಧ ರೀತಿಯಲ್ಲಿ ಗುರುತಿಸಿಕೊಂಡಿರ್ತಾರೆ. ಈಗಾಗಲೇ ಶಾಸಕರು ಹೇಳಿದಾಗೆ ಮಂಗಳೂರಿನಲ್ಲಿ ಒಂದು ಥರದ ಗಾಣಿಗರಿದ್ದಾರೆ, ಕಾಸರಗೋಡಿನಲ್ಲಿ ಒಂದು ಥರದ ಇದ್ದಾರೆ. ಕರ್ನಾಟಕದ ಹಲವು ಭಾಗಗಳಲ್ಲಿ ಹಲವು ರೀತಿಯ ಗಾಣಿಗರು ಇದ್ದಾರೆ. ಆದರೆ ಎಲ್ಲರ ಕುಲವೃತ್ತಿ ಗಾಣದಿಂದ ಎಣ್ಣೆ ತೆಗೆಯುವಂಥದ್ದು. ಆದ ಕಾರಣ ಇಡೀ ನಮ್ಮ ಭರತಖಂಡದಲ್ಲಿ ಎಲ್ಲಿ ನೋಡಿದರೂ ಗಾಣಿಗರಿದ್ದಾರೆ. ಅಂದಾಜು ಲೆಕ್ಕದಲ್ಲಿ ಗಾಣಿಗರು ಸಾಧಾರಣ 8 ಕೋಟಿಯಿಂದಲೂ ಜಾಸ್ತಿ ಇದ್ದಾರೆ ಅಂತೇಳಿ ಒಂದು ಸಮೀಕ್ಷೆಯ ಮೂಲಕ ನಮಗೆ ತಿಳಿದು ಬಂದಿರುತ್ತದೆ. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಲಾಯಿತು. ರಾಜ್ಯ ನಿವೃತ್ತ ಅಪರ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅಂಪಾಡಿ ಮಾಧವ, ಶ್ರೀ ಭಾರತಿ ವಿದ್ಯಾ ಸಮೂಹ ಸಂಸ್ಥೆಯ ಕೋಶಾಧಿಕಾರಿ ಉದಯಶಂಕರ್ ನಿರ್ಪಾಚೆ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಜಲಜಾ ಬಾಲಕೃಷ್ಣ ಅತಿಥಿಗಳಾಗಿದ್ದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಉದಯಕುಮಾರ್ ಗೋರಿಗುಡ್ಡ, ಕೋಶಾಧಿಕಾರಿ ರವಿಚಂದ್ರ ಭಟ್ರ ಕುಮೇರ್, ನಾರಾಯಣ್ ದೇಲಂಪಾಡಿ ಉಪಸ್ಥಿತರಿದ್ದರು. ಇದೇ ವೇಳೆ ವಾಣಿಯ ಮಹಿಳಾ ಭಜನಾ ಸಂಘ ಮಂಗಳೂರಿವರಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಸಮುದಾಯದ ಬಾಂಧವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಬಾಲಕೃಷ್ಣ ಬಾರಿಕಾಡ್ ಮತ್ತು ತಂಡದವರಿಂದ ಸಂಗೀತ ಕಾರ್ಯಕ್ರಮ ನೆರವೇರಿತು. ಶರಸಾದ್ಯತ್ ವಿ4 ನ್ಯೂಸ್ ಮಂಗಳೂರು.